ಈ ಕ್ಷೇತ್ರದ ಮುಂದಿನ MLA ಅದು ಅರುಣ್ ಪುತ್ತಿಲ ಅನ್ನೋದು ಕಡಾಖಂಡಿತವಾಗಿ ಗೊತ್ತಿರುವಂಥ ವಿಚಾರ ಆಗಿದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯ ಚುನಾವಣಾ ಕಾರ್ಯಗಳು ಇವತ್ತಿಗೆ ಮುಗಿದಿದೆ. ಇವತ್ತಿನ ಈ ಚುನಾವಣೆಯ ಒಂದು ದಿನ ನೋಡಿದ್ರೆ ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ಇವತ್ತು ಚುನಾವಣೆ ದಿವಸ ಮತ ಹಾಕಿದ ಜನರ ಉತ್ಸಾಹ ನೋಡಿದ್ರೆ ನಮ್ಮ ಈ 23 ದಿನದ ನಮ್ಮ ಕಾರ್ಯಕರ್ತರ ಒಂದು ಒಂದು ಕೆಲಸ ಆಗಿರ್ಬೋದು, ಕಾರ್ಯಕರ್ತರು ಮಾಡಿರುವಂಥ ಒಂದು ಪ್ರಚಾರ ಆಗಿರ್ಬೋದು, ಕಾರ್ಯಕರ್ತರ ತ್ಯಾಗ ಆಗ್ಬೋದು, ಅದಕ್ಕೆಲ್ಲದಕ್ಕೂ ನಮಗೆ ಇವತ್ತು ನಾವು ಪ್ರತಿಫಲವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಮತ್ತು ನಾವು ಯಾವುದೇ ಒಂದು ಗೊಂದಲ ಇಲ್ಲದೆ ಒಂದು ಕಡೆಯಿಂದ ನಮ್ಮ ಯೋಚನೆಗಿಂತ ಮೀರಿ ನಮಗೆ ಇವತ್ತು ಜನರು ಬೆಂಬಲ ಕೊಟ್ಟಿದ್ದಾರೆ. ಮತ್ತು ನಮ್ಮ ನಿರೀಕ್ಷೆಯ ಪ್ರಕಾರ ನಾವು 80,000ಕ್ಕಿಂತ ಮೇಲೆ ನಾವು ಓಟನ್ನು ಪಡೆದು ಮತ್ತು ಅತಿ ಬಹುಮತದಿಂದ ಪುತ್ತೂರು ಕ್ಷೇತ್ರದಲ್ಲಿ ಇದು ಇತಿಹಾಸ ಒಂದು ಆಗುತ್ತೆ. ಪಕ್ಷೇತರ ಒಬ್ಬ ಅಭ್ಯರ್ಥಿ ಒಂದು ಅತಿ ಹೆಚ್ಚು ಮತಗಳಿಂದ ಜಯಗಳಿಸುವುದರ ಜೊತೆಗೆ ನಮ್ಮ ಒಂದು ಏನು ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರಾಗಿರ್ಬೋದು ಅಥವಾ ಅರುಣ್ ಪುತ್ತಿರವರ ಕಾರ್ಯಕರ್ತರಾಗ್ಬೋದು, ಅವರ ಒಂದು ಆ ಬೆವರಿಗೆ, ಅವರ ಒಂದು ಸುರಿಸಿದ ರಕ್ತ ಬೆವರನ್ನು ಸುರಿಸಿ ಮಾಡಿ ದುಡಿದಂಥ ಕೆಲಸಕ್ಕೆ ನಮ್ಮ ಮಾಲಿಂಗೇಶ್ವರ ದೇವರು ಒಂದು ಪ್ರತಿಫಲ ಕೊಟ್ಟಿದ್ದಾನೆ. ನಾವು ಖಂಡಿತವಾಗಿಯೂ ಇನ್ನು ಯೋಚನೆ ಮಾಡೋ ಪ್ರಶ್ನೆ ಇಲ್ಲ. 13ನೇ ತಾರೀಕು ನಮ್ಮದು ವಿಜೃಂಭಣೆಯಿಂದ ವಿಜಯೋತ್ಸವ ನಡೆಯುತ್ತದೆ. ಆ ವಿಜಯೋತ್ಸವ ದಿವಸ ನಮ್ಮ ಕಾರ್ಯಕರ್ತರು ಎಲ್ಲರೂ ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ನಮ್ಮ ಪುತ್ತೂರು ಕ್ಷೇತ್ರದಿಂದ ಒಳ್ಳೆ ಮೆಸೇಜ್ ಕೊಡುವಂಥ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಹಾಗಾಗಿ ಮುಂದೆ ನಮ್ಮದು ಏನಿದ್ರು ಈ ಪುತ್ತೂರು ಕ್ಷೇತ್ರಕ್ಕೆ ಅರುಣ್ ಕುಮಾರ್ ಪುತ್ತಿಲ MLA ಅನ್ನೋದು ಅದು ಮನೆಗೆ ಗೊತ್ತಾಗಿದೆ. ಮತ್ತು ಪುತ್ತೂರು ಕ್ಷೇತ್ರದ ಎಲ್ಲ ಮತದಾರರಿಗೂ ಈ ಕ್ಷೇತ್ರದ ಮುಂದಿನ MLA ಅದು ಅರುಣ್ ಪುತ್ತಿಲ ಅನ್ನೋದು ಕಡಾಖಂಡಿತವಾಗಿ ಗೊತ್ತಿರುವಂಥ ವಿಚಾರ ಆಗಿದೆ. ಜೊತೆಗೆ ನಮಗೆ ಶುಭ ಸುದ್ದಿ ಅಂತ ಹೇಳಿದ್ರೆ ನೋಡಿ, ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿಯವರು ಬೆಳಿಗ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ ಚುನಾವಣೆಗೆ ಹೋಗಿದ್ರು. ಪ್ರಾರ್ಥನೆ ಮಾಡಿದ ಆ ಪ್ರತಿಫಲ ನಮಗೆ ಒಂದು ಶುಭ ಸುದ್ದಿಯಾಗಿ ಮಳೆನೂ ಬಂದಿದೆ. ಜೊತೆಗೆ ಆ ಮಳೆ ಅಲ್ಲದೇನೂ ನಮ್ಮ ಈ ಪುತ್ತೂರು ಭಾಗದ ಜನರು ಇವತ್ತಿನ ಒಂದು ಒಳ್ಳೆಯ ಒಂದು ಹುಮ್ಮಸ್ಸಿಂದ ಒಂದು ಮುಖ ಆಗಲಿ, ಅವರ ಒಂದು ಕಾರ್ಯಕರ್ತರ ಮುಖ ಆಗಲಿ ಅಥವಾ ಪುತ್ತೂರು ಜನತೆಯ ಮುಖವಾಗಲಿ ನೋಡಿದ್ರೆ ನಮಗೆ ಭಾಳ ಖುಷಿ ಆಗ್ತಿದೆ. ಏನೋ ಒಂದು ಹೊಸತನವನ್ನು ಪುತ್ತೂರವರು ಕಾಣ್ತಾ ಇದ್ದಾರೆ. ಆ ಒಂದು ಹೊಸತನಕ್ಕೆ ಎಲ್ಲರೂ ಈಗ 13ನೇ ತಾರೀಕು ಕಾಯ್ತಾ ಇದ್ದೇವೆ. ಆ ದಿನ ನಮ್ಮ ದಿನ 13ನೇ ತಾರೀಕಿನ ದಿನ ಅದು ಪುತ್ತೂರಿಗೆ ಅದು ಹಬ್ಬ ಆಗುತ್ತೆ. ಜೊತೆಗೆ ಪುತ್ತೂರಿಗೆ ಒಂದು ವಿಜೃಂಭಣೆಯ ಆ ದಿವಸ ಅದು ಇತಿಹಾಸದ ಪುಟಕ್ಕೆ ಸೇರುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು.